ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಗೌರಿ ಶಾರದ್ಯ ಶ್ರೀ ಗುರುದತ್ತ ತತ್ವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಾನು ನಿಮ್ಮೆಲ್ಲರೂ ಕೂಡ ವಿಶೇಷವಾಗಿ ನಮ್ಮ ಒಂದು ಧರ್ಮಶಾಸ್ತ್ರದಲ್ಲಿ ಉಲ್ಲೇಖ ಆಗಿರತಕ್ಕಂಥ ಷೋಡಶ ಸಂಸ್ಕಾರಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಏನಿದು ಷೋಡಶ ಸಂಸ್ಕಾರಗಳು ಅಂತ ಹೇಳೋದಾದರೆ, ನಮ್ಮ ಧರ್ಮಶಾಸ್ತ್ರದಲ್ಲಿ ಬರತಕ್ಕಂಥ ಸ್ಮೃತಿಗಳು ಅಂತ ಏನಿದೆ, ಇಲ್ಲಿ 40 ವಿವಿಧ ಸಂಸ್ಕಾರಗಳ ಬಗ್ಗೆ ಉಲ್ಲೇಖ ಆಗಿದೆ. ಆದರೆ ನಾವು ಪ್ರಚಲಿತವಾಗಿ ಬಳಸತಕ್ಕಂಥದ್ದು 16 ವಿಧವಾಗಿರತಕ್ಕಂಥ ಸಂಸ್ಕಾರಗಳು. ಆದ್ದರಿಂದ ಈ ಒಂದು ಷೋಡಶ ಸಂಸ್ಕಾರಗಳನ್ನು ಅನ್ನೋದು ನಾವು ಪಾಲನೆ ಮಾಡ್ತಾ ಇದ್ದೀವಿ. ಈ ಷೋಡಶ ಸಂಸ್ಕಾರಗಳಲ್ಲಿ ಮನುಷ್ಯನ ಜೀವಿತಾವಧಿಯಲ್ಲಿ ಆಗೋತಕ್ಕಂಥ ಹಲವಾರು ಘಟನೆಗಳು ಏನು ನಡೆಯುತ್ತವೆ ಅಂದರೆ, ಅವನ ಜನನದಿಂದ ಅವನ ಮರಣದವರೆಗೆ ನಡೆಯತಕ್ಕಂಥ ಪ್ರಮುಖವಾಗಿರತಕ್ಕಂಥ ಈ ಘಟನಾವಳಿಗಳು ಏನಿದೆ ಅಂದರೆ, ಅದಕ್ಕೆ ನಾವು ಮಾಡೋತಕ್ಕಂಥ ಒಂದು ಧಾರ್ಮಿಕ ಒಂದು ಕಾರ್ಯಗಳ ಬಗ್ಗೆ ಈ ಒಂದು ಷೋಡಶ ಸಂಸ್ಕಾರಗಳಲ್ಲಿ ತಿಳಿಸಲಾಗ್ತದೆ. ಹಾಗಾದರೆ ಈ ಒಂದು ಷೋಡಶ ಸಂಸ್ಕಾರಗಳಲ್ಲಿ ಯಾವ್ಯಾವ ಸಂಸ್ಕಾರಗಳು ಇವೆ ಅನ್ನೋದ್ರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ಗರ್ಭದಾನ ಅಂತ ಹೇಳ್ತೀವಿ. ಏನಿದು ಗರ್ಭದಾನ ಅಂತ ಹೇಳೋದಾದರೆ, ನವದಂಪತಿಗಳು ಅಂದರೆ ಮದುವೆ ಆದ ನಂತರ ತಮ್ಮ ಸಂತಾನೋತ್ಪತ್ತಿಗಾಗಿ ಅಂದರೆ ತಮ್ಮ ಸಂತತಿಯನ್ನು ವೃದ್ಧಿಗೋಸ್ಕರ ಮಾಡತಕ್ಕಂಥ ಒಂದು ಪ್ರಥಮ ಈ ಕ್ರಿಯೆ ಏನಿದೆ, ಇದನ್ನು ನಾವು ಗರ್ಭದಾನ ಅಂತ ಹೇಳ್ತೀವಿ. ಇದು ಷೋಡಶ ಸಂಸ್ಕಾರಗಳಲ್ಲಿ ಮೊದಲನೇದಾಗಿ ಬರುತ್ತದೆ. ನಂತರದಲ್ಲಿ ಬರುವಂಥದ್ದು ಪುಂಸಾವನ ಅಂತ ಹೇಳ್ತೀವಿ. ಏನಿದು ಪುಂಸಾವನ ಅಂತ ಹೇಳೋದಾದರೆ, ಗರ್ಭದಾನ ಆದ ನಂತರದಲ್ಲಿ ಆ ಭ್ರೂಣ ಏನು ಅದು ಬೆಳೆಯುತ್ತಾ ಹೋಗ್ತದೆ, ಅದು ಒಂದು ಒಳ್ಳೆಯ ಅಂದರೆ ಒಂದು ಒಳ್ಳೆಯ ಮಗುವಿಗೆ ಒಂದು ಜನ್ಮವನ್ನು ನೀಡಲಿ, ಅಂದರೆ ಆ ಭ್ರೂಣ ಒಂದು ಒಳ್ಳೆಯ ರೀತಿಯಲ್ಲಿ ಬೆಳವಣಿಗೆ ಆಗಲಿ ಅನ್ನೋತಕ್ಕಂಥ ಮಾಡತಕ್ಕಂಥ ಆ ಒಂದು ಧಾರ್ಮಿಕ ವಿಧಿವಿಧಾನಗಳಿಗೆ ನಾವು ಪುಂಸಾವನ ಅಂತ ಹೇಳ್ತೀವಿ. ಮೊದಲೆಲ್ಲ ಏನು ಮಾಡ್ತಾ ಇದ್ವು ಅಂತಂದರೆ, ಒಂದು ಒಳ್ಳೆಯ ಸಂತತಿ ಅದರಲ್ಲೂ ಕೂಡ ಏನಂತ ಪುತ್ರ ಸಂತಾನಕ್ಕೋಸ್ಕರ ನಾವು ಈ ಪುಂಸಾವನ ಅನ್ನೋತಕ್ಕಂಥ ಒಂದು ಸಂಸ್ಕಾರ ಏನಿದೆ, ಇದನ್ನು ಆಚರಣೆಯನ್ನು ಮಾಡ್ತಾಯಿದ್ರು. ನಂತರದಲ್ಲಿ ಬರುವಂಥದ್ದು ಈ ಒಂದು ಸೀಮಂತ ಕಾರ್ಯಕ್ರಮ ಅಂತ ನಾವೇನು ಹೇಳ್ತೀವಿ, ಇದು ಎಲ್ಲರಿಗೂ ಒಂದು ತಿಳಿದಿರತಕ್ಕಂಥ ಒಂದು ಕಾರ್ಯಗಳು. ಈ ಸೀಮಂತ ಕಾರ್ಯದಲ್ಲಿ ಏನಂತಂದರೆ, ತಾಯಿ ಹಾಗೂ ಮಗುವಿಗೆ ಅಂದರೆ ಒಂದು ಒಳ್ಳೆಯ ಸಂತಾನ ಆಗಬೇಕು, ಅದೇ ರೀತಿಯಲ್ಲಿ ತಾಯಿ ಮತ್ತು ಮಗುವಿನ ಒಂದು ಆರೋಗ್ಯ ಆಗಿರ್ಬೋದು, ಮತ್ತು ಒಂದು ದೀರ್ಘಾಯುಷ ಆಗಿರತಕ್ಕಂಥ ಮತ್ತು ಒಂದು ಒಳ್ಳೆ ಒಂದು ಸಂತಾನಕ್ಕೋಸ್ಕರ ಆಗಿ ಒಂದು ಮಾಡತಕ್ಕಂಥ ಒಂದು ಕ್ರಿಯೆ ಏನಿದೆ, ಅದು ಒಂದು ಕಾರ್ಯ ಏನಿದೆ, ಅಂದರೆ ಒಂದು ಧಾರ್ಮಿಕ ಒಂದು ಕಾರ್ಯ ಏನಿದೆ, ಅದಕ್ಕೆ ನಾವು ಸೀಮಂತ ಕಾರ್ಯಕ್ರಮ ಅಂತ ಹೇಳ್ತೀವಿ. ನಂತರದ ನೋಡಿ, ಈ ಒಂದು ಗರ್ಭದಾನ ಆಗಿರ್ಬೋದು ಅಥವಾ ಪುಂಸಾವನ ಆಗಿರ್ಬೋದು, ಅದೇ ರೀತಿಯಲ್ಲಿ ಈ ಒಂದು ಸೀಮಂತ ಕಾರ್ಯ ಏನಿದೆ, ಇದು ಮಗುವಿನ ಜನನಕ್ಕೂ ಮೊದಲು ಆಗೋತಕ್ಕಂಥ ಒಂದು ಕ್ರಿಯೆಗಳು. ಇಲ್ಲಿ ಏನಾಗ್ತದೆ ಅಂತ ಅಂದರೆ, ಈ ಮೊದಲು ಅಂತಂದರೆ ಈ ಒಂದು ಏನಂದರೆ ಮಗುವಿನ ಜನ್ಮಕ್ಕೂ ಮೊದಲು ಅಂತಂದರೆ ಗರ್ಭಾವಸ್ಥೆಯ ಸಂಸ್ಕಾರಗಳು ಅಂತ ಹೇಳ್ತಾರೆ. ನಂತರದಲ್ಲಿ ಬರತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ, ಒಂದು ಜಾತಕ ಕರ್ಮ ಅಂದರೆ ಜಾತಕವನ್ನು ರಚನೆ ಮಾಡತಕ್ಕಂಥ, ಅಂದರೆ ಮಗು ಹುಟ್ಟಿದ ತಕ್ಷಣ ಏನು ಮಾಡ್ತೀವಿ ಅಂತಂದರೆ, ಮಗುವಿಗೆ ಏನಾದರೂ ದೋಷ ಇದೆಯಾ ಅನ್ನೋದ್ರ ಬಗ್ಗೆ ಒಂದು ತಿಳ್ಕೊಳ್ಳೋಕ್ಕೋಸ್ಕರ ಮಗು ಅಂತಂದರೆ ಒಂದು ಜಾತಕವನ್ನು ಬರೆದ ನಂತರ ಆ ಮಗುವಿನ ಒಂದು ಪೂರ್ಣವಾಗಿ ಒಂದು ಮಾಹಿತಿ ಲಭ್ಯ ಆಗ್ತದೆ ಅನ್ನತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಅದಕ್ಕೆ ಮಗುವಿಗೆ ಒಂದು ಜಾತಕವನ್ನು ರಚನೆ ಮಾಡ್ತಾರೆ. ಅದಕ್ಕೆ ಜಾತಕ ಕರ್ಮ ಅಂತ ಹೇಳ್ತೀವಿ. ನಂತರದಲ್ಲಿ ಆಗೋತಕ್ಕಂಥದ್ದು ಏನು ಅಂತ ಹೇಳಿದ್ರೆ ನಾಮಕರಣ. ಈ ಒಂದು ನಾಮಕರಣ ಏನು ಮಾಡ್ತೀವಿ, ಮಗುವಿಗೆ ಒಂದು ವ್ಯಾವಹಾರಿಕವಾಗಿ ಆ ಒಂದು ಏನಂತ ವ್ಯವಹಾರದಲ್ಲಿ ಅಂದರೆ ವ್ಯಾವಹಾರಿಕವಾಗಿ ಆ ಮಗು ಆ ಬೆಳವಣಿಗೆ ಆಗೋತಕ್ಕಂಥ ಒಂದು ಸಮಯದಲ್ಲಿ ಆ ಮಗುವಿಗೆ ಒಂದು ಜನ್ಮನಾಮ ಅನ್ನೋತಕ್ಕಂಥದ್ದು ನಾವು ನೀಡ್ತೀವಿ. ಇದಕ್ಕೆ ನಾವು ನಾಮಕರಣ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ನಿಷ್ಕ್ರಮಣ ಅಂತಂದರೆ ನಿಷ್ಕ್ರಮಣ ಅಥವಾ ನಿಷ್ಕ್ರಮಣ ಅಥವಾ ನಿರ್ಗಮನ ಅಂತಲೂ ಕೂಡ ಇದನ್ನು ಹೇಳ್ತಾರೆ. ಇದು ಏನು ಅಂತ ಹೇಳೋದಾದರೆ, ಮೊದಲನೇದಾಗಿ ಆ ಒಂದು ಮಗುವನ್ನು ಈ ಪಂಚಭೂತಗಳಿಗೆ ದರ್ಶನವನ್ನು ಮಾಡಿಸೋದು ಅನ್ನೋತಕ್ಕಂಥದ್ದು ಇದು. ಅಂದರೆ ಏನಾಗ್ತದೆ ಅಂದರೆ, ಮನೆಯಿಂದ ಹೊರಗೆ ಕರ್ಕೊಂಡು ಹೋಗೋದು. ನಾವು ಈ ಮಗು ಯಾವ ಹೊಸಲನ್ನು ದಾಟುತ್ತೆ ಅಂತ ನಾವೆಲ್ಲ ಹೇಳ್ತೀವಲ್ಲ, ಅದನ್ನು ಆ ಒಂದು ಆಚರಣೆಯನ್ನು ನಾವು ನಿಷ್ಕ್ರಮಣ ಅಂತ ನಾವು ಕರಿತೀವಿ. ನಂತರದಲ್ಲಿ ಅಂದರೆ ಈ ಒಂದು ನಾಮಕರಣ ಮತ್ತು ನಿಷ್ಕ್ರಮಣ ಆದಂಥ ಅಂದರೆ ನಂತರದಲ್ಲಿ ಬರುವಂಥದ್ದು ಏನು ಅಂದರೆ ಅನ್ನಪ್ರಾಶನ. ಇದು ಮಕ್ಕಳಿಗೆ ಏನಾಗುತ್ತೆ ಅಂತಂದರೆ, ಅಲ್ಲಿಯವರೆಗೆ ಆ ಒಂದು ಲಿಕ್ವಿಡ್ ಫುಡ್ ಅಂತ ಹೇಳ್ತೀವಿ, ಅಂದರೆ ತಾಯಿಯ ಒಂದು ಎದೆ ಹಾಲು ಬಿಟ್ಟು ನಾವು ಬೇರೆ ಯಾವುದನ್ನು ಕೂಡ ಕೊಡ್ತಾ ಇರಲ್ಲ. ನಂತರದ ದಿನಗಳಲ್ಲಿ ಏನಾಗುತ್ತೆ ಅಂತಂದರೆ, ಆ ಮಗುವಿಗೆ ಏನಾಗ್ತದೆ ಅಂತಂದರೆ, ಈ ಒಂದು ದ್ರವರೂಪ ಅಲ್ಲಿವರೆಗೆ ಒಂದು ದ್ರವರೂಪದ ಒಂದು ಆಹಾರವನ್ನು ನೀಡ್ತಿರ್ತಾರೆ. ನಂತರದಲ್ಲಿ ಈ ಘನರೂಪ ಅಂದರೆ ನಾವು ಸಾಲಿಡ್ ಅಂತ ನಾವೇನು ಹೇಳ್ತೀವಿ, ಮಗುವಿಗೆ ಕೊಡೋತಕ್ಕಂಥ ಒಂದು ಪ್ರಕ್ರಿಯೆ ಏನಿದೆ, ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ ಅನ್ನಪ್ರಾಶನ ಅಂತ ಹೇಳಿದ್ರೆ, ಅಂದರೆ ಮಗುವಿಗೆ ಒಂದು ಮೊದಲನೇದಾಗಿ ನಮಗೆ ಒಂದು ಏನಂತಂದರೆ ಒಂದು ಸಾಲಿಡ್ ಫುಡ್ ಅಂತ ನಾನು ಹೇಳಿದೆ, ಅದನ್ನು ಮಾಡುವಂಥದ್ದನ್ನ ನಾವು ಇಲ್ಲಿ ಅನ್ನಪ್ರಾಶನ ಅಂತ ಹೇಳ್ತೀವಿ.
ನಂತರದಲ್ಲಿ ಆಗುವಂಥದ್ದು ಯಾವುದು ಅಂತ ಹೇಳೋದಾದರೆ ಚೌಲ, ಅಥವಾ ಅದನ್ನು ನಾವು ಏನಂತ ಹೇಳಿ ಚೌಲ ಅಂತ ಹೇಳ್ತೀವಿ, ಅಥವಾ ಚೂಡಾಕರ್ಮಗಳು ಅಂತ ನಾವು ಹೇಳ್ತೀವಿ. ಈ ಚೌಲ ಅಥವಾ ಚೂಡಾಕರ್ಮದಲ್ಲಿ ಏನಾಗುತ್ತೆ ಅಂದರೆ ಆ ಮಗುವಿಗೆ ಮೊದಲನೇ ಬಾರಿಗೆ ಆ ಕೇಶಮುಂಡನ ಮಾಡ್ತಾರೆ, ಅಂದರೆ ಕೂದಲನ್ನು ತಗ್ಸೋತಕ್ಕಂಥ ಈ ಒಂದು ಕಾರ್ಯ ಏನಿದೆ ಇದಕ್ಕೆ ನಾವು ಚೂಡಾಕರ್ಮ ಅಥವಾ ಚೌಲ ಅನ್ನತಕ್ಕಂಥದ್ದನ್ನ ನಾವು ಇದನ್ನ ಹೇಳ್ತೀವಿ. ನಂತರದಲ್ಲಿ ಬರೋದು ಏನಂದರೆ ಕರ್ಣವೇದ ಅಂತ ಹೇಳ್ತೀವಿ. ಇಲ್ಲೇನಾಗುತ್ತೆ ಅಂತಂದರೆ ಆ ಮಗುವಿಗೆ ನಾವು ಕಿವಿಯನ್ನು ಚುಚ್ಚಿಸುವಂಥದ್ದು ಅಂತ ನಾವೇನು ಹೇಳ್ತೀವಿ, ಅದಕ್ಕೆ ನಾವು ಕರ್ಣವೇದ ಅಂತ ನಾವು ಹೇಳ್ತೀವಿ. ಇದು ಏನಾಗ್ತದೆ ಅಂದರೆ 9ನೇ ಒಂದು ವಿಧಿ. ನಂತರದಲ್ಲಿ ಆಗೋತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಉಪನಯನ ಅಂತ ನಾವೇನು ಮಾಡ್ತೀವಿ. ಆ ಒಂದು ಉಪನಯನದಲ್ಲಿ ಏನಂದರೆ ಯಜ್ಞೋಪವೀತ ಧಾರಣೆಗಳಾಗಿರ್ಬೋದು, ಅಥವಾ ಆ ಮಗುವಿಗೆ ಒಂದು ಏನಂತಂದರೆ ಕೆಲವು ಸದಲ್ಲಿ ಏನಾದರೂ ಮಂತ್ರೋಪದೇಶನೂ ಕೂಡ ಮಾಡ್ತಾರೆ. ಸೊ ಅದನ್ನು ನಾವೇನಂತ ಉಪನಯನ ಅಂತ ಹೇಳ್ತೀವಿ. ನಂತರದಲ್ಲಿ ಆಗೋವಂಥದ್ದು ಏನು ಅಂತ ಹೇಳಿದ್ರೆ ಇದನ್ನು ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಕೆಲವರು ಅಕ್ಷರಾಭ್ಯಾಸ ಅಂತ ಹೇಳ್ತಾರೆ, ಅಥವಾ ಕೆಲವರು ಏನಂತಂದರೆ ನಾವು ಇದು ವೇದಾರಂಭ ಅಂತಲೂ ಕೂಡ ಹೇಳ್ತಾರೆ. ಯಾಕಂದರೆ ಮೊದಲೇ ಏನಾಗ್ತಿದ್ರು ಅಕ್ಷರಾಭ್ಯಾಸ ಆಗ್ತಿತ್ತು. ಅಕ್ಷರ ಅಭ್ಯಾಸದ ಜೊತೆಗೆ ಏನಾಗುತ್ತೆ ವೇದ ಉಪನಿಷತ್ತುಗಳನ್ನು ಅವ್ರಿಗೆ ಅಂದರೆ ಧರ್ಮಶಾಸ್ತ್ರದ ಬಗ್ಗೆ ಅವ್ರಿಗೆ ಅರಿವನ್ನು ಮೂಡ್ತಾ ಇದ್ರು. ಆದರೆ ಇವತ್ತಿನ ದಿನದಲ್ಲಿ ಏನು ಮಾಡ್ತೀವಿ ಅಂತಂದರೆ ಆ ಮಕ್ಕಳಿಗೆ ಒಂದು ಅಕ್ಷರವನ್ನು ನಾವು ಏನು ನೀಡುವಂಥದ್ದಿದೆ ಅದನ್ನು ನಾವು ವೇದಾರಂಭ ಅಂತ ಹೇಳ್ತೀವಿ. ನಂತರದಲ್ಲಿ ಬರುವಂಥದ್ದು ಯಾವುದು ಅಂತಂದರೆ ಏನಂತಂದರೆ ಸಮಾವರ್ತನ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ ಅಂತಂದರೆ ಮಗುವಿಗೆ ಆ ಒಂದು ವಿದ್ಯಾರಂಭ ಅಥವಾ ಒಂದು ಅಕ್ಷರವನ್ನು ಒಂದು ಅಭ್ಯಾಸವನ್ನು ನಾವು ಮಾಡಿರ್ತೀವಿ, ಅದು ನಂತರ ದಿನದಲ್ಲಿ ಆ ಮಗುವಿಗೆ ಆ ಒಂದು ಏನಂತಂದರೆ ಆ ಒಂದು ಅಕ್ಷರಾಭ್ಯಾಸ ಅಲ್ಲಿಗೆ ಮುಗಿಯುತ್ತೆ. ಅಂತಂದರೆ ಇಲ್ಲಿ ಏನಾಗ್ತದೆ ಅಂತಂದರೆ ಈವನ್ ನಾವು ಕಾನ್ವೊಕೇಶನ್ ಅಂತ ನಾವೇನು ಹೇಳ್ತೀವಿ, ಅಂದರೆ ನಮ್ಮ ಒಂದು ಡಿಗ್ರಿ ಕಂಪ್ಲೀಟ್ ಆದಮೇಲೆ ನಾವು ಕಾನ್ವೊಕೇಶನ್ ಅಂತ ನಾವೇನು ಹೇಳ್ತೀವಿ, ಅದನ್ನು ನಾವು ಆ್ಯಕ್ಚುಲಿ ಅಂತ ಸಮಾವರ್ತನ ಅಂತ ಹೇಳ್ತೀವಿ. ಇಲ್ಲಿ ಏನಾಗ್ತದೆ ಅಂದರೆ ಗುರುಗಳಿಗೆ ವಂದನೆಯನ್ನು ಅಂದರೆ ಅರ್ಪಣೆ ಮಾಡತಕ್ಕಂಥದ್ದು. ಏನಂತಂದರೆ ಇಲ್ಲಿವರೆಗೆ ನಾನು ಕಲ್ತಿದ್ದೇನೆ, ಇನ್ನು ನನ್ನ ಒಂದು ಜೀವನೋಪಾಯಕ್ಕಾಗಿ ನಾನು ಕಲ್ತಿರೋತಕ್ಕಂಥದ್ದು ನಾನು ಏನಂತಂದರೆ ಅದನ್ನು ನನ್ನ ಜೀವನೋಪಾಯಕ್ಕಾಗಿ ನಾನು ಬಳಸ್ಕೊಳ್ತೀನಿ ಅನ್ನೋಂಥದ್ದು ನಮಗೆ ಸಮಾವರ್ತನ ಅಂತ ಹೇಳ್ತೀವಿ. ಆ್ಯಕ್ಚುಲಿ ಇಲ್ಲಿ ಏನಾಗ್ತದೆ ಅಂತಂದರೆ ಈ ಒಂದು ವೇದಾರಂಭ ಮತ್ತು ನಾನು ಸಮಾವರ್ತನ ಅಂತ ನಾನು ಹೇಳಿದೆ, ಇಲ್ಲೇ ಒಂದು ನಮಗೆ ಮತ್ತೊಂದು ಒಂದು ಏನಂತಂದರೆ ಒಂದು ಪ್ರಮುಖ ಆಗಿರತಕ್ಕಂಥ ಭಾಳ ಮುಖ್ಯವಾಗಿರತಕ್ಕಂಥ ಇನ್ನೊಂದು ಸಂಸ್ಕಾರಗಳು ಯಾವುವು ಅಂತ ಹೇಳೋದಾದರೆ ನಮಗೆ ಇಲ್ಲಿ ಭಾಳ ಬೇಕಾಗಿರುವಂಥದ್ದು ಕೇಶ ಅಂತ ಕರೀತಾರೆ. ಇಲ್ಲೇನು ಕೇಶ ಅಂತ ಹೇಳ್ತಾ ಅಂತಂದರೆ ಆ ಮಕ್ಕಳು ಯಾವಾಗ ಪ್ರೌಢಾವಸ್ಥೆಗೆ ಬರ್ತಾರೆ ಅಂತಂದರೆ ಒಂದು ಗಂಡು ಮಗು ಆಗಿರ್ಬೋದು, ಅಥವಾ ಇನ್ನು ಋತುಶುದ್ಧಿ ಅಂತಲೂ ಕೂಡ ನಮಗೆ ಹೇಳ್ತಾರೆ. ಅಂದರೆ ಹೆಣ್ಮಕ್ಳುಗಳಿಗೆ ಆ ಒಂದು ಪ್ರಥಮವಾಗಿ ಏನಾಗ್ತದೆ ಆ ಒಂದು ಋತು ಏನಾಗ್ತದೆ ಅದಕ್ಕೆ ಸಂಬಂಧಪಟ್ಟದ್ದು ಯಾವುದು ಅಂತಂದರೆ ಕೇಶ ಅಂತ ಹೇಳ್ತಾರೆ, ಅಥವಾ ಇದು ಹೆಣ್ಮಕ್ಳಿಗಾದರೆ ನಾವು ಋತುಶುದ್ಧಿ ಅಂತ ಹೇಳ್ತಾರೆ. ಇದು ಅಕ್ಷರಾಭ್ಯಾಸ ಮತ್ತು ಸಮಾವರ್ತನ ಅಂತ ಹೇಳಿದ್ರೆ ಇದರ ಮಧ್ಯದಲ್ಲಿ ಬರತಕ್ಕಂಥ ಒಂದು ಸಂಸ್ಕಾರಗಳು. ಇದಾದ ನಂತರದಲ್ಲಿ ಬರುವಂಥದ್ದು ಯಾವುದು ಅಂತಂದರೆ ವಿವಾಹ ಸಂಸ್ಕಾರಗಳು. ಇಲ್ಲೇನಾಗ್ತದೆ ವಿವಾಹ ಸಂಸ್ಕಾರಗಳು ಅಂತ ಹೇಳ್ತಾ ಇದ್ದಾಗ ಇಲ್ಲೇನಾಗ್ತದೆ ಅಂತಂದರೆ ಆ ಒಂದು ಮಗು ಏನಂತಂದರೆ ಆ ಒಂದು ಯಾರು ವಧು ಮತ್ತು ವಧು ಅವ್ರಿಗೆ ಈ ಒಂದು ಅಗ್ನಿಯ ಒಂದು ಮೂಲಕ ಅದನ್ನು ಕೂಡ ನಾವು ಏನು ಹೇಳ್ತೀವಿ ಅಂತಂದರೆ ಇಲ್ಲಿ ಅದು ಕೂಡ ಬರ್ತದೆ ಅಗ್ನಿ ಸಂಸ್ಕಾರ ಅಂತ ಹೇಳ್ತಾರೆ. ಇಲ್ಲಿ ಏನಾಗುತ್ತೆ ವಿವಾಹ ಸಂಸ್ಕಾರದಲ್ಲಿ ಆ ಸಪ್ತಪದಿ ಅನ್ನೋದು ಏನಿರುತ್ತೆ ಅದು ಕೂಡ ಒಂದು ಸಂಸ್ಕಾರ. ಇಲ್ಲೇನಾಗ್ತದೆ ಅಂತಂದರೆ ಈ ನಾವು ಏನಾಗ್ತದೆ ಅಂತಂದರೆ ನಮಗೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇದು ಚತುರ್ವಿಧ ಏನಾಗುತ್ತೆ ಅಂತಂದರೆ ಇದಕ್ಕೆ ನಾವು ಏನು ಹೇಳ್ತೀವಿ ಅಂತಂದರೆ ಒಂದು ಪ್ರತಿಯೊಬ್ಬ ಅಂತಂದರೆ ಒಂದು ಮನುಷ್ಯನದಲ್ಲಿ ಈ ಒಂದು ಸ್ಯಾಕ್ರಿಫೈಸ್ ಅಂತ ಹೇಳ್ತೀವಿ. ಇದಕ್ಕೇನು ಹೇಳ್ತಾರೆ ಈ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತೀವಿ. ಇದು ಪ್ರತಿಯೊಬ್ಬರು ಜೀವನದಲ್ಲೂ ಕೂಡ ಆ ಒಂದು ಘಟ್ಟಗಳನ್ನು ನಾವು ನಿಭಾಯಿಸಬೇಕು ಅನ್ನೋತಕ್ಕಂಥದ್ದು ಇದು ಹೇಳುತ್ತೆ. ಇಲ್ಲೇನಾಗುತ್ತೆ ಅಂದರೆ ನಾನು ಭಾಳ ಧರ್ಮವಾಗಿ ಮತ್ತು ಒಂದು ಒಳ್ಳೆಯ ರೀತಿಯಲ್ಲಿ ನಾನು ಏನಾಗುತ್ತೆ ಅರ್ಥ ಅಂದರೆ ಇಲ್ಲೇನಾಗುತ್ತೆ ದುಡ್ಡಿನ ಒಂದು ಸಂಪಾದನೆಗಳಾಗಿರ್ಬೋದು. ಅದೇ ರೀತಿಯಲ್ಲಿ ಇಲ್ಲೇನಾಗ್ತದೆ ಅಂದರೆ ಕಾಮ ಅಂತ ಅಂದರೆ ನನ್ನ ಇಷ್ಟಾರ್ಥಗಳನ್ನು ನಾನು ಪಡ್ಕೊಳ್ಳುವಂಥದ್ದು. ಅದೇ ರೀತಿಯಲ್ಲಿ ಕೊನೆಯ ಆ ಒಂದು ಕಾಲಘಟ್ಟದಲ್ಲಿ ನಾನು ಮೋಕ್ಷವನ್ನು ಪ್ರಾಪ್ತಿ ಮಾಡ್ಕೊಳ್ತೀನಿ ಅನ್ನೋಂಥದ್ದು ಈ ಏನಂತಂದರೆ ನಾವು ನಮ್ಮ 4 ಪುರುಷಾರ್ಥಗಳು ಅಂತ ಹೇಳ್ತೀವಿ. ನಂತರ ಈ ಒಂದು ಏನು ವಿವಾಹ ಸಂಸ್ಕಾರಗಳಾಗ್ತದೆ ಕೊನೆಯದಾಗಿ ನಮಗೆ ಬರುವಂಥದ್ದು ಏನಾಗುತ್ತೆ ಅಂತಂದರೆ ಅಲ್ಲಿವರೆಗೆ ನಾವು ಏನು ಮಾಡ್ತೀವಿ ಅಂತ ಹೇಳಿದಾದರೆ ನಾವು ಒಂದು ಜನನ ಆಯಿತು. ಜನನ ಆದ ನಂತರ ಒಂದು ಏನಾಗ್ತದೆ ಅಂತಂದರೆ ಒಂದು ಅಕ್ಷರಾಭ್ಯಾಸ ಮಾಡ್ತೀವಿ. ನಂತರ ಒಂದು ಜೀವನೋಪಾಯಕ್ಕಾಗಿ ನಮಗೇನು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ. ಅಲ್ಲಿವರೆಗೂ ನಮ್ಮ ಒಂದು ವೈಯಕ್ತಿಕವಾದ ಜೀವನಕ್ಕೆ ಅಥವಾ ಒಂದು ವೈಯಕ್ತಿಕವಾದ ಚಿಂತನೆಯಲ್ಲಿ ನಾವು ಅಲ್ಲಿವರೆಗೆ ನಾವು ಒಂದು ಏನಾಗುತ್ತೆ ಅಂತಂದರೆ ನಾವು ಮಾಡ್ತಿರತಕ್ಕಂಥ ಕೆಲಸಗಳನ್ನ ವೈಯಕ್ತಿಕವಾಗಿ ಮಾಡ್ಕೊಂಡ್ಬರ್ತೀವಿ. ನಂತರ ದಿನಗಳಲ್ಲಿ ಅಂದರೆ ನಾವು ಏನಾಗ್ತದೆ ಅಂತಂದರೆ ಎಕ್ಸ್ಪೋಸ್ ಆಗ್ತೀವಿ. ಅಂದರೆ ನಾವು ಸೊಸೈಟಿಗೆ ಎಕ್ಸ್ಪೋಸ್ ಆಗುವಂಥದ್ದು. ಅಂದರೆ ಯಾವ ಥರ ಅಂತ ಹೇಳೋದಾದರೆ ನಾವು
ನಮ್ಮ ಒಂದು ವೈಯಕ್ತಿಕವಾಗಿ ಬಿಟ್ಟು ನಾವು ಸಮಾಜ ಅಂದರೆ ಒಂದು ಸಮಾಜಕ್ಕಾಗಿ ನಾವು ಸೇವೆಯನ್ನು ಮಾಡುವಂತಕ್ಕದ್ದು. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ವಾನಪ್ರಸ್ಥಾಶ್ರಮ ಅಂತ ಹೇಳ್ತೀವಿ. ಅದೇ ರೀತಿಯಲ್ಲಿ ಮತ್ತೊಂದು ಏನು ಬರುತ್ತೆ ಅಂತಂದರೆ ನಾವು ಅದನ್ನ ಸನ್ಯಾಸ ಒಂದು ಇದು ಆ್ಯಕ್ಚುಲಿ ಏನಾಗುತ್ತೆ ಆಶ್ರಮಗಳು ಅಂತ ಬರ್ತವೆ. ಇಲ್ಲೇನಾಗುತ್ತೆ ಅಂದರೆ ಮೊದಲನೇದಾಗಿ ಏನಾಗುತ್ತೆ ಬ್ರಹ್ಮಚಾರಿ ಅಂತ ಹೇಳ್ತೇನೆ. ಅಂದರೆ ಒಂದು ಬ್ರಹ್ಮಚಾರಿಯಾಗಿ ಅಲ್ಲಿ ಮಾಡ್ಕೊಂಡು ಬರೋತಕ್ಕಂಥ ಅಂದರೆ ನಮ್ಮ ಒಂದು ಶಿಕ್ಷಣ ಆಗಿರ್ಬೋದು, ಅಂದರೆ ವಿವಾಹಕ್ಕಿಂತ ಮೊದಲು ಒಂದು ಬ್ರಹ್ಮಚಾರ್ಯವನ್ನು ಮಾಡುವಂಥದ್ದು. ಆಮೇಲೆ ಗೃಹಸ್ಥಾಶ್ರಮ ಅಂತ ಹೇಳ್ತೀವಿ. ಸೊ ಇವೆಲ್ಲವೂ ಕೂಡ ಒಂದೊಂದು ಕಾಲಘಟ್ಟದಲ್ಲಿ ಆಗೋತಕ್ಕಂಥ ಮನುಷ್ಯನ ಜೀವನದಲ್ಲಿ ಒಂದೊಂದು ಕಾಲಘಟ್ಟದಲ್ಲಿ ನಡೆಯೋತಕ್ಕಂಥ ಒಂದು ಏನು ಆ ಫೇಸ್ ಅಂತ ಹೇಳ್ತೀವಿ. ಓಕೆ, ಇದು ಇದು ಇಲ್ಲಿ ಬರೋತಕ್ಕಂಥ ಒಂದು ವಿಧಿವಿಧಾನಗಳು ಬರ್ತದೆ. ಕೊನೆಯದಾಗಿ ಈ ಒಂದು ಸನ್ಯಾಸಾಶ್ರಮ ಇವೆಲ್ಲವೂ ಕೂಡ ಮೀರಿದ ನಂತರ ಕೊನೆಯದಾಗಿ ಅಂದರೆ 16ನೇ ಒಂದು ಸಂಸ್ಕಾರಗಳು ಯಾವುದು ಅಂತಂದರೆ ಅಂತ್ಯೇಷ್ಟಿ ಅಂತ ಕರಿತೇವೆ. ಇದೇನಾಗುತ್ತೆ ಅಂದರೆ ನೋಡಿ, ಮರಣ ನಂತರನೂ ಕೂಡ ಯಾವ ರೀತಿಯಲ್ಲಿ ಒಂದು ಕಾರ್ಯಗಳನ್ನು ಮಾಡಬೇಕು ಅನ್ನೋದು ನಮಗೆ ಅಂತ್ಯೇಷ್ಟಿ ಅನ್ನೋದ್ರ ಬಗ್ಗೆ ಅಂದರೆ ಇದರ ಒಂದು ಅಂದರೆ ಅಂತ್ಯ ಸಂಸ್ಕಾರದ ಒಂದು ಕ್ರಿಯೆಗಳು ಏನು ಬರ್ತವೆ ಅದರ ಒಂದು ರೀತಿಯಲ್ಲಿ ನಾವೇನಾಗುತ್ತೆ ಅಂತಂದರೆ ಈ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಹೇಗೆ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಆಚರಣೆ ಅಂದರೆ ಆ ಮಾಡತಕ್ಕಂಥ ಆಚರಣೆ ಬಗ್ಗೆ ನಮಗೆ ಒಂದು ಮಾಹಿತಿಯನ್ನು ನೀಡುತ್ತೆ. ಈ ಒಂದು ಷೋಡಶ ಸಂಸ್ಕಾರಗಳು ಏನಾಗುತ್ತೆ ಅಂದರೆ ಮನುಷ್ಯನ ಪ್ರತಿ ಒಂದು ಕಾಲಘಟ್ಟಗಳಲ್ಲಿ ಅಂದರೆ ಪ್ರತಿ ಸಂದರ್ಭಗಳಲ್ಲಿ ಯಾವ ರೀತಿಯಲ್ಲಿ ಒಂದು ಧರ್ಮದ ಅಂದರೆ ಒಂದು ಧಾರ್ಮಿಕ ವಿಧಿವಿಧಾನಗಳಲ್ಲಿ ಹೇಗೆ ನಾವು ಅದು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಬರತಕ್ಕಂಥ ಒಂದು ಸಂದರ್ಭಗಳಾಗಿರ್ಬೋದು ಅಥವಾ ಹಂತಗಳಲ್ಲಿ ನಮ್ಮ ಒಂದು ಜೀವನದಲ್ಲಿ ನಡೆಯತಕ್ಕಂಥ ಅವೆಲ್ಲ ಏನಾಗುತ್ತೆ ಈವೆಂಟ್ಗಳನ್ನ ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ನಮಗೆ ಷೋಡಶ ಸಂಸ್ಕಾರಗಳಲ್ಲಿ ಹೇಳಲ್ಕೊಟ್ಟಿದೆ. ಸ್ನೇಹಿತರೆ, ಏನಾಗುತ್ತೆ ಅಂತಂದರೆ ನಮ್ಮ ಒಂದು ಜ್ಯೋತಿಷ್ಯ ಶಾಸ್ತ್ರ ಆಗಿರ್ಬೋದು, ಅದೇ ರೀತಿಯಲ್ಲಿ ಆಗಮಶಾಸ್ತ್ರಗಳಾಗಿರ್ಬೋದು, ಇವೆಲ್ಲ ಏನಾಗ್ತದೆ ಅಂತಂದರೆ ಒಂದು ಜ್ಯೋತಿಷ್ಯ ಮತ್ತು ಶಾಸ್ತ್ರ ಮತ್ತು ಆಗಮಶಾಸ್ತ್ರ ಇವೆಲ್ಲ ನಮ್ಮ ಒಂದು ಏನು ಋಷಿ ಮಹಾಮುನಿಗಳು ಭಾಳ ಏನಂತಂದರೆ ಅವರ ಒಂದು ಏನಂತಂದರೆ ಜ್ಞಾನದಿಂದಾಗಿ ಒಂದು ನಮಗೆ ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಈ ಒಂದು ಷೋಡಶ ಸಂಸ್ಕಾರಗಳಲ್ಲಿ ಏನಾಗುತ್ತೆ ಅಂತಂದರೆ ಪ್ರತಿ ಒಂದು ಹಂತಗಳಲ್ಲಿ ಯಾವ ರೀತಿಯಲ್ಲಿ ಅಂದರೆ ಅಂದರೆ ನಾವು ಮನುಷ್ಯರು ನಾವು ಯಾವ ರೀತಿಗಳಲ್ಲಿ ಆ ವಿಧಿವಿಧಾನ ಪೂರ್ವಕವಾಗಿ ನಮ್ಮ ಒಂದು ಜೀವನವನ್ನು ಹೇಗೆ ಸಾಗಿಸಬೇಕು ಅನ್ನೋದ್ರ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀಡ್ತಾರೆ. ಸ್ನೇಹಿತರೆ, ಇದೇ ರೀತಿಯಲ್ಲಿ ನಾನು ಧಾರ್ಮಿಕ ವಿಷಯಗಳಾಗಿರ್ಬೋದು, ಆಧ್ಯಾತ್ಮಿಕ ವಿಷಯ ಆಗಿರ್ಬೋದು, ಜ್ಯೋತಿಷ್ ವಿಚಾರಗಳನ್ನು ನಾನು ನಿಮಗೆಲ್ಲರೂ ಕೂಡ ತಿಳಿಸ್ತಾ ಹೋಗ್ತೀನಿ. ತಮಗೂ ಕೂಡ ಯಾವುದಾದ್ರೂ ಒಂದು ವಿಚಾರಗಳ ಬಗ್ಗೆ ತಿಳ್ಕೋಬೇಕು ಅನ್ನತಕ್ಕಂಥ ಆಸಕ್ತಿ ಇದ್ದಲ್ಲಿ ನೀವು ನನ್ನ ಕಮೆಂಟ್ ಬಾಕ್ಸ್ಗಳಲ್ಲಿ ನೀವು ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ನೀವು ಹೇಳಿದ್ರೆ ನಾನು ಅದಕ್ಕೆ ರಿಲೇಟೆಡ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ಸು ಕೂಡ ನಾನು ಪ್ರೊವೈಡ್ ಮಾಡ್ತೀನಿ. ನನ್ನ ಯಾವುದೋ ಒಂದು ಅಸ್ಟ್ರಾಲಜಿಕಲ್ ಕನ್ಸಲ್ಟೇಷನ್ಸ್ ಬೇಕು ಅಂದರೂ ಕೂಡ ತಾವು ನನ್ನನ್ನು ಕನ್ಸಲ್ಟ್ ಮಾಡ್ಬೋದು ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನಷ್ಟು ಇದೇ ರೀತಿಯ ಮಾಹಿತಿಗಳನ್ನು ನಾನು ನೀಡ್ತೀನಿ ಅಂತ ಹೇಳಿ ನನ್ನ ಮಾತುಗಳನ್ನು ನಾನು ಇಲ್ಲಿಗೆ ಸಮಾಪ್ತಿಯನ್ನು ಮಾಡ್ತಾ ಇದ್ದೀನಿ. ಸರ್ವೇ ಜನೋ ಸುಖಿಂದ ಭವಂತು. ತಮ್ಮೆಲ್ಲರೂ ಕೂಡ ಭಗವಂತ ಒಳ್ಳೇದು ಮಾಡಲಿ.